ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನವನ್ನು ದೇವರ ವಾಕ್ಯವನ್ನು ಆಲಿಸುತ್ತಾ ನಾವು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆಯಿಂದ ವಾಚನ, ಅಧ್ಯಾಯ 13 ವಾಕ್ಯ 24ರಿಂದ 27 ತನಕ. ನರಪುತ್ರನ ಪುನರಾಗಮನ. ಆ ದಿನಗಳಲ್ಲಿ ಸಂಕಷ್ಟಗಳು ಮುಗಿದ ಬಳಿಕ ಸೂರ್ಯನು ಅಂಧಕಾರಮಯನಾಗುವನು, ಚಂದ್ರನು ಕಾಂತಿಹೀನನಾಗುವನು, ಅಂತರಿಕ್ಷದಿಂದ ನಕ್ಷತ್ರಗಳು ಬೀಳುವು, ಗ್ರಹ ಶಕ್ತಿಗಳು ಕಂಪಿಸುವು. ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮೆಯಿಂದಲೂ ಮೇಘರೂಢನಾಗಿ ಬರುವುದನ್ನು ಜನರು ಕಾಣುವರು. ಆತನು ದೇವದೂತರನ್ನು ಜಗತ್ತಿನ 4 ದಿಕ್ಕುಗಳಿಗೂ ಕಳುಹಿಸಿ ತಾನು ಆರಿಸಿಕೊಂಡವರನ್ನು ವಿಶ್ವದ 8 ದಿಕ್ಕುಗಳಿಂದಲೂ ಒಗ್ಗೂಡಿಸುವನು. ಪ್ರಿಯರೇ, ಇವತ್ತಿನ ಈ ಸುವಾರ್ತೆಯ ವಾಚನವನ್ನು ಕೇಳುತ್ತಿರುವಾಗ ಸ್ವಲ್ಪ ಭಯ ಉಂಟು ಮಾಡುವಂಥ ಒಂದು ಸನ್ನಿವೇಶ ನಮಗೆ ಕಾಣ್ತದೆ. ಹಾಗೂ ಹಲವಾರು ಮಂದಿ ಈ ಒಂದು ವಾಚನವನ್ನು ಜನರನ್ನು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ಉಪಯೋಗ ಮಾಡಿದ್ದನ್ನು ಕೂಡ ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಇಂತಹ ಒಂದು ಘಟನೆಗಳನ್ನು ಕೇಳುತ್ತಿರುವಾಗ ಸಹಜವಾಗಿ ಜನರಲ್ಲಿ ಭಯ ಭೀತಿ ಉಂಟಾಗುವುದು ಸಹಜವಾಗಿದೆ. ಸೂರ್ಯನು ಅಂಧಕಾರಮಯನಾಗುವನು, ಚಂದ್ರನು ಕಾಂತಿಹೀನನಾಗುವನು, ಅಂತರಿಕ್ಷದಿಂದ ನಕ್ಷತ್ರಗಳು ಬೀಳುವು, ಗ್ರಹ ಶಕ್ತಿಗಳು ಕಂಪಿಸುವು. ಇದೆಲ್ಲವೂ ಯಾವಾಗ ಆಗ್ತದೆ? ಕೆಲವರು ಈ ಸೂರ್ಯಗ್ರಹಣ ಆಗುವಂಥ ಸಂದರ್ಭದಲ್ಲಿ ಅಥವಾ ಧೂಮಕೇತುಗಳು ಬೀಳುವಂಥ ಸಂದರ್ಭದಲ್ಲಿ ಇದು ಪ್ರಪಂಚದ ಅಂತ್ಯ ಅಂತ ಹೇಳಿಕೊಂಡು ಜನರಲ್ಲಿ ಭಯವನ್ನು ಉಂಟು ಮಾಡುವಂತಹ ಸನ್ನಿವೇಶಗಳನ್ನು ನಾವು ಹಿಂದೆ ಹಾಗೂ ನಮ್ಮದೇ ದಿನಗಳಲ್ಲಿ ನಾವು ಕೇಳಿದುಂಟು ಹಾಗೂ ನೋಡಿದುಂಟು, ಓದಿದುಂಟು. ಯಾಕಂತ ಹೇಳಿದರೆ ಈ ವಿಚಾರಗಳು ಜನರಿಗೆ ಹೆದರಿಸುತ್ತವೆ. ಸರಿಯಾದ ಅರ್ಥದಲ್ಲಿ ರೀತಿಯಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಂಡರೆ ನಮಗೆ ಇದೊಂದು ಮುನ್ಸೂಚನೆ ಆಗಿರ್ತದೆ. ದೇವರು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಅದು ಅವರಿಗೆ ಚಂದ ಕಂಡಿತು ಅಂತ ಆದಿಕಾಂಡದಲ್ಲಿ ನಾವು ಓದುತ್ತೇವೆ. ದೇವರು ಸೃಷ್ಟಿ ಮಾಡಿದ್ದು ಅದು ಉತ್ತಮವಾದುದು ಮತ್ತು ದೇವರಿಗೆ ಅದು ಇಷ್ಟವಾಯ್ತಾದರೆ ದೇವರು ಯಾಕಾಗಿ ಅದನ್ನು ನಷ್ಟ ಮಾಡುತ್ತಾರೆ, ನಾಶ ಮಾಡುತ್ತಾರೆ? ನಾವೇನಾದರೂ ಒಂದು ಕೃತಿಯನ್ನು ರಚಿಸಿದರೆ ಎಂದಾದರೂ ನಾವು ಅದನ್ನು ನಾಶ ಮಾಡುತ್ತೇವೆಯೋ? ಖಂಡಿತವಾಗಿ ಇಲ್ಲ. ಅದನ್ನು ನಾವು ಜೋಪಾನವಾಗಿ ಇಟ್ಟುಕೊಳ್ಳುತ್ತೇವೆ. ಯಾಕೆಂತ ಹೇಳಿದ್ರೆ ಅದು ನಮ್ಮ ಕಷ್ಟದ ಫಲ. ಯಾರಾದರೂ ಅದನ್ನು
ನಾಶ ಮಾಡಿದರೆ ನಮಗೆ ತುಂಬ ಸಿಟ್ಟು ಬರ್ತದೆ ಮತ್ತು ಅದನ್ನು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ದೇವರು ಕೂಡ ಈ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ ನಾಶ ಮಾಡಲಿಕ್ಕೆ ಅಲ್ಲ. ಹಾಗಾದರೆ ಇದರ ಅರ್ಥ ಏನಿರಬಹುದು? ಸ್ವತಃ ಯೇಸು ಸ್ವಾಮಿಯೇ ನಮಗೆ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಸೂರ್ಯನು ಅಂಧಕಾರಮಯನಾಗುವನು, ನಕ್ಷತ್ರಗಳು ಬೀಳುವು. ಇದರ ಅರ್ಥ ಏನು? ಪ್ರಿಯರೇ, ಯೇಸು ಸ್ವಾಮಿ ನಮಗೆ ಹೆದರಿಸಲಿಕ್ಕೆ, ಅಂಜಿಸಲಿಕ್ಕೆ ನಮಗೆ ಹೇಳಿದಂಥ ವಿಚಾರವಲ್ಲ. ನಾವು ಇದರಿಂದ ತಿಳ್ಕೊಳ್ಬೇಕಂತ ವಿಚಾರಗಳಿವೆ. ನಮಗೆ ಯೇಸು ಸ್ವಾಮಿ ಗುರುತುಗಳನ್ನು ನೀಡುತ್ತಾರೆ. ಎಂಥ ಗುರುತುಗಳು? ನಮ್ಮ ಸುತ್ತಮುತ್ತ ಪ್ರಕೃತಿಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಘಟನೆಗಳು ನಡೆಯುತ್ತವೆ ಮತ್ತು ಅದರಿಂದ ನಾವು ಕಲಿತುಕೊಳ್ಳಬೇಕಾದದ್ದು ಕೂಡ ತುಂಬ ಉಂಟು. ದೇವರು ತಾನು ಆಯ್ಕೆ ಮಾಡಿದಂಥ ಜನರ ಮುಖಾಂತರ, ಪ್ರವಾದಿಗಳ ಮುಖಾಂತರ ಮಾತನಾಡಿದನು. ದೇವರು ಈ ಸೃಷ್ಟಿಯ ಮುಖಾಂತರ, ಪ್ರಪಂಚದ ಮುಖಾಂತರ ಮಾತನಾಡುತ್ತಾರೆ. ಈ ಪ್ರಪಂಚದಲ್ಲಿ ಆಗು ಹೋಗುತ್ತಿರುವಂಥ ಘಟನೆಗಳ ಮುಖಾಂತರ ನಮ್ಮಲ್ಲಿ ಮಾತನಾಡುತ್ತಾರೆ, ಸಂದೇಶವನ್ನು ನೀಡುತ್ತಾರೆ. ಅದನ್ನು ನಾವು ಗ್ರಹಿಸಿಕೊಳ್ಬೇಕು. ಪ್ರತಿನಿತ್ಯ ಅಂತ ಎಂಬಂತೆ ನಮ್ಮ ಸುತ್ತಮುತ್ತ ಹಲವಾರು ವಿಚಾರಗಳು ನಡೆಯುತ್ತವೆ. ಆ ಎಲ್ಲದರಲ್ಲಿ ಕೂಡ ನಾವು ದೇವರ ಯೋಜನೆಯನ್ನು ಕಾಣಬಹುದು. ಕೆಲವು ವಿಚಾರಗಳು ನಮಗೆ ಸಂತೋಷ ನೀಡುವಂಥವು, ಉಲ್ಲಾಸಭರಿತರನ್ನಾಗಿ ಮಾಡುವಂಥವು. ಕೆಲವು ವಿಚಾರಗಳು ನಮಗೆ ಭಯ ಹುಟ್ಟಿಸುವಂಥವು. ಆ ಎಲ್ಲದರಲ್ಲಿ ಕೂಡ ನಾವು ದೇವರ ಕೈಯನ್ನು ಕಾಣಬೇಕು. ಮಗುವೊಂದು ಹುಟ್ಟುತ್ತಿರುವಾಗ ಮನೆಯಲ್ಲಿ ಇದ್ದವರಿಗೆಲ್ಲರಿಗೂ ಕೂಡ ಸಂಭ್ರಮ ಆಗ್ತದೆ. ಯಾಕಂತ ಹೇಳಿದ್ರೆ ಹೊಸ ಜೀವ. ಆ ಹೊಸ ಜೀವದ ಮುಖಾಂತರ ದೇವರು ನಮ್ಮಲ್ಲಿ ಮಾತನಾಡುತ್ತಾರೆ. ದೇವರು ನಮ್ಮನ್ನು ಇನ್ನೂ ಕೂಡ ಪ್ರೀತಿಸುತ್ತಾರೆ ಎಂಬ ಸಂದೇಶವನ್ನು ಕಳಿಸುತ್ತಾರೆ. ನಮ್ಮ ಕುಟುಂಬದಲ್ಲಿ, ನಮ್ಮ ಮಿತ್ರ ವೃಂದದಲ್ಲಿ ಯಾರಾದರೂ ಕೂಡ ತೀರಿ ಹೋದರೆ ನಮಗೆ ದುಃಖ ಆಗ್ತದೆ. ಈ ಎರಡು ಘಟನೆಗಳು, ಹುಟ್ಟು ಮತ್ತು ಸಾವು, ಅದರ ಮಧ್ಯದಲ್ಲಿ ಇನ್ನೆಷ್ಟೋ ಘಟನೆಗಳು ನಡೆಯುತ್ತವೆ. ನಮ್ಮ ಜೀವನದಲ್ಲಿ, ವ್ಯಕ್ತಿಗತ ಜೀವನದಲ್ಲಿ ಪ್ರತಿಯೊಂದು ಘಟನೆಯಲ್ಲಿ ಕೂಡ ದೇವರು ನಮಗೆ ಒಂದು ಸಂದೇಶವನ್ನು ನೀಡುತ್ತಾರೆ. ನಮಗೆ ಏನು ಬೇಕಂತ ಹೇಳಿದ್ರೆ ಒಂದು ದಿವ್ಯ ದೃಷ್ಟಿ ಬೇಕು. ನಮ್ಮ ಸಂತೋಷದ ಕ್ಷಣಗಳಲ್ಲಿ ದೇವರೆಷ್ಟು ನಮ್ಮೊಂದಿಗೆ ಇರ್ತಾರೋ ಅಷ್ಟೇ ಮಾಪನದಲ್ಲಿ, ಅಥವಾ ಕೆಲವು ಬಾರಿ ಅದಕ್ಕಿಂತಲೂ ಮಿಗಿಲಾಗಿ ದೇವರು ಈ ದುಃಖದ ಮತ್ತು ಸಂಕಷ್ಟದ ಸ್ಥಿತಿಗಳಲ್ಲಿ ದೇವರು ನಮ್ಮೊಂದಿಗೆ ಇರುತ್ತಾರೆ. ಹೀಗೆ ಒಂದು ಹೇಳಿಕೆ ಉಂಟು ಆಂಗ್ಲ ಭಾಷೆಯಲ್ಲಿ, ಸಫರಿಂಗ್ ಈಸ್ ದ ಮದರ್ ಆಫ್ ಆಲ್ ಡಿಸ್ಕವರೀಸ್. ಕಷ್ಟಗಳು ಮನುಷ್ಯನನ್ನು ಆವಿಷ್ಕಾರಕ್ಕೆ ಹುಟ್ಟು ಹಾಕುತ್ತದೆ, ಆವಿಷ್ಕಾರಗಳನ್ನು ಹುಟ್ಟು ಹಾಕ್ತವೆ. ನಾವು ನೋಡಿದರೆ ಹಲವಾರು ಅಭಿವೃದ್ಧಿ ಕಾರ್ಯಗಳು, ಹಲವಾರು ಸಂಶೋಧನೆಗಳು ನಡೆದಿವೆ. ಈ ಎಲ್ಲ ಸಂಶೋಧನೆಗಳು ಹುಟ್ಟು ಹಾಕಲಿಕ್ಕೆ ಅಥವಾ ಆರಾಮ ಆಗಲಿಕ್ಕೆ ಏನು ಕಾರಣ? ಒಂದೇ ಕಾಯಿಲೆ ಅಥವಾ ದುಃಖ, ಕಷ್ಟ, ಇದರಿಂದ ಈ ಎಲ್ಲ ಆವಿಷ್ಕಾರಗಳು, ಸಂಶೋಧನೆಗಳು ನಡೆಯುತ್ತವೆ. ಒಂದು ವೇಳೆ ಆ ಕಷ್ಟಗಳು ಅಲ್ಲದೇ ಇರುತ್ತಿದ್ದರೆ ಹೊಸ ವಿಚಾರಗಳು, ಹೊಸ ಸಂಶೋಧನೆಗಳು ಬರುತ್ತಿರಲಿಲ್ಲ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ನಮಗೆ ನೋವನ್ನು ಉಂಟು ಮಾಡುತ್ತವೆ, ಸರಿ. ಆದರೆ ಅದರ ಜೊತೆಗೆ ದೇವರು ನಮಗೆ ಏನೋ ಒಂದು ಹೇಳಲಿಕ್ಕೆ ಬಯಸ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡರೆ ಸರಿಯಾದ ರೀತಿಯಲ್ಲಿ ಖಂಡಿತವಾಗಿಯೂ ಅದರ ಮುಖಾಂತರ ದೇವರು ನಮ್ಮ ಮುಖಾಂತರ ಏನಾದರೂ ಒಂದು ವಿಶಿಷ್ಟವಾದುದನ್ನು ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ಕೊಡಲಿಕ್ಕೆ ಬಯಸುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಬಹುದು. ಸೂರ್ಯಗ್ರಹಣ ಆಗ್ತದೆ. ಆ ಸೂರ್ಯಗ್ರಹಣ ಆಗುತ್ತಿರುವಾಗ ಸಹಜವಾಗಿ ಪ್ರಪಂಚದಲ್ಲಿ
ಭೂಮಿಯ ಮೇಲೆ ಕತ್ತಲೆ ಬರ್ತದೆ. ಆದರೆ ಸೂರ್ಯಗ್ರಹಣ ಅದು ಪ್ರತಿನಿತ್ಯ ಇರುವುದಿಲ್ಲ, ಕೆಲವು ಕ್ಷಣಗಳು ಮಾತ್ರ ಇರ್ತವೆ. ಊಹಿಸಿಕೊಳ್ಳೋಣ, ಈ ಒಂದು ಸೂರ್ಯಗ್ರಹಣ ಅದು ಪ್ರತಿನಿತ್ಯ ಇರುತ್ತಿದ್ದರೆ ನಮ್ಮ ಗತಿ ಏನಾಗ್ಬೋದು, ಸ್ಥಿತಿ ಏನಾಗ್ಬೋದು. ಹಲವಾರು ಬಾರಿ ನಾವು ಯೋಚನೆ ಮಾಡುವುದುಂಟು, ಪಾಶ್ಚಾತ್ಯ ದೇಶಗಳಲ್ಲಿ ಇರುವಂತಹ ಜನರದ್ದು ಭಾಗ್ಯದ ಜೀವನ. ಆದರೆ ಇದು ಕೂಡ ಸತ್ಯ. ಪಾಶ್ಚಾತ್ಯ ದೇಶಗಳಲ್ಲಿ ಉತ್ತರ ಖಂಡದಲ್ಲಿ ಜೀವಿಸುವಂತಹ ಜನರ ಜೀವನ ನೋಡಿದರೆ ನಮಗೆ ನಿಜವಾಗಿ ತಿಳಿಯುತ್ತದೆ ಅದು ಎಷ್ಟೊಂದು ಕಷ್ಟಕರ ಅಂತ ಹೇಳಿಕೊಂಡು. ಸೆಕೆಗಾಲದಲ್ಲಿ ಅವರಿಗೆ ನಿಜವಾಗಿಯೂ ಕತ್ತಲೆ ಎಂಬುದಿರುವುದಿಲ್ಲ. ಅದೇ ಪ್ರಕಾರ ಈ ಚಳಿಗಾಲದಲ್ಲಿ ಅವರಿಗೆ ಸಿಗುವಂಥ ಬೆಳಕು ಕೇವಲ ಕೆಲವೇ ಗಂಟೆಗಳು. ರಾತ್ರಿ ಹೊತ್ತಿಯಲ್ಲಿ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕಿಟಕಿಗಳಿಗೆ ಬಾಗಿಲುಗಳಿಗೆ ಅವರು ಕಪ್ಪು ಬಣ್ಣದ ವಸ್ತ್ರ ಅಥವಾ ಪೇಪರನ್ನು ಅಂಟಿಸ್ತಾರೆ. ಯಾಕಂತ ಹೇಳಿದ್ರೆ ಒಳಗಡೆ ಅವರಿಗೆ ಬೆಳಕಿಲ್ಲ. ಅದೇ ಪ್ರಕಾರ ಈ ಚಳಿಗಾಲದಲ್ಲಿ ಸರಿಸುಮಾರು ಇಡೀ ದಿನ ಅದು ಕತ್ತಲೆ ಎಂಬಂತೆ ಇರ್ತದೆ. ಪ್ರಿಯರೇ, ನಾವು ಈ ಸೂರ್ಯಗ್ರಹಣ ಸಂದರ್ಭದಲ್ಲಿ ಜನರೆಲ್ಲ ಕೂಡ ಹೆದರಿ ಒಳಗೆ ಕುಳಿತುಕೊಳ್ತಾರೆ. ಹೊರಗೆ ಹೋದರೆ ಅದು ಒಳ್ಳೆಯದಲ್ಲ ಅಂತ ಹೇಳಿಕೊಂಡು. ದೇವರ ಮಹಿಮೆ ಇಂಥ ಘಟನೆಗಳಲ್ಲಿ ಕಾಣುತ್ತೇವೆ ಪ್ರಿಯರೇ. ನಾವು ಇಂಥ ಘಟನೆಗಳಲ್ಲಿ ಯಾವ ರೀತಿ ದೇವರು ನಮಗೆ ಒಂದು ದಿವಸದ ಅರ್ಧ ಭಾಗವನ್ನು ಬೆಳಕಾಗಿ ನೀಡಿದ್ದಾರೆ, ದಿವಸದ ಅರ್ಧ ಭಾಗವನ್ನು ನಮಗೆ ಕತ್ತಲಾಗಿ ನೀಡಿದ್ದಾರೆ. ಎರಡು ಕೂಡ ಬೇಕು ನಮಗೆ. ಆ ಒಂದು ಸೂರ್ಯಗ್ರಹಣದ ಕೆಲವೊಂದು ಕ್ಷಣಗಳು ನಮಗೆ ಏನನ್ನು ತೋರಿಸ್ತವೆ ಅಂತ ಹೇಳಿದ್ರೆ ದೇವರ ಮಹಿಮೆಯನ್ನು ತೋರಿಸ್ತವೆ. ಒಂದು ವೇಳೆ ಅಂತಹ ಒಂದು ಗ್ರಹಣ ದಿನಪೂರ್ತಿ ಇರುತ್ತಿದ್ದರೆ ನಮ್ಮ ಗತಿ ಏನಾಗ್ತಿತ್ತು, ನಮ್ಮ ಜೀವನ ಕಷ್ಟಕರವಾಗ್ತಿತ್ತು. ಅದಕ್ಕೆ ನಮಗೆ ದುಡಿಲಿಕ್ಕೆ ಒಂದು 12 ಗಂಟೆಯ ಕಾಲ ದೇವರು ಹಗಲನ್ನು ನೀಡಿದ್ದಾರೆ. ಅದೇ ಪ್ರಕಾರ ದಣಿದ ದೇಹಕ್ಕೆ ವಿರಾಮವನ್ನು ಪಡೆದುಕೊಳ್ಳಲಿಕ್ಕೆ ದೇವರು ನಮಗೆ ಕತ್ತಲನ್ನು ನೀಡಿದ್ದಾರೆ. ಇದರ ಮುಖಾಂತರ ನಾವು ದೇವರ ಆ ಒಂದು ಸಂದೇಶವನ್ನು ಓದಬಹುದು, ತಿಳ್ಕೊಳ್ಬಹುದು. ನಮ್ಮ ಸುತ್ತಮುತ್ತ ನಡೆಯುತ್ತಿರುವಂಥ ಪ್ರತಿಯೊಂದು ಘಟನೆಯಲ್ಲಿ ಕೂಡ ಸಂತೋಷದ ಘಟನೆ ಇರಬಹುದು, ದುಃಖದ ಘಟನೆ ಇರಬಹುದು, ಅದರಲ್ಲಿ ದೇವರು ನಮ್ಮಲ್ಲಿ ಮಾತನಾಡುತ್ತಾರೆ. ನಾವು ಅದನ್ನು ಕೇಳಿಕೊಳ್ಬೇಕು. ಎಲಿಯ ಪ್ರವಾದಿ ಆತನು ಜೆಜೆಬೆಲ್ ರಾಣಿಯ ಹೆದರಿಕೆಯಿಂದ ಓಡಿ ಹೋಗ್ತಿರ್ಬೇಕಿದ್ರೆ ಒಂದು ಬೆಟ್ಟದ ಹತ್ತಿರ ಬಂದು ತಲುಪುತ್ತಾನೆ. ಅಲ್ಲಿ ಒಂದು ಗುಹೆಯಲ್ಲಿ ಅಡಗಿ ಕುಳಿತುಕೊಳ್ಬೇಕಿದ್ರೆ ಜೋರಾದ ಗಾಳಿಯು ಬೀಸ್ತದೆ. ಅದೇ ಪ್ರಕಾರ ಸಿಡಿಲು ಮಿಂಚಿನ ಶಬ್ದ ಕೂಡ ಕೇಳಿ ಬರ್ತದೆ. ಆಗ ಆತನಿಗೆ ಹೆದರಿಕೆ ಆಗ್ತದೆ. ದೇವರು ಆ ಶಬ್ದದಲ್ಲಿ ಆತನಲ್ಲಿ ಮಾತನಾಡಲಿಲ್ಲ. ಅದೆಲ್ಲವೂ ಮುಗಿದ ಮೇಲೆ ತಣ್ಣನೆ ಗಾಳಿ ಬರ್ತದೆ, ಅದರಲ್ಲಿ ದೇವರು ಮಾತನಾಡುತ್ತಾರೆ. ಪ್ರವಾದಿ ಎಲಿಯನು ದೇವರ ಧ್ವನಿಯನ್ನು ಅದರಲ್ಲಿ ಕೇಳಿಕೊಳ್ತಾನೆ. ನಮ್ಗೇನು ಬೇಕಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ನಡೆಯುತ್ತಿರುವಂತಹ ಘಟನೆಗಳಲ್ಲಿ ನಾವು ದೇವರ ಧ್ವನಿಯನ್ನು ಕೇಳಲಿಕ್ಕೆ ನಾವು ಕಲಿಬೇಕು. ಎಲ್ಲೇ ಒಂದು ಆಕ್ಸಿಡೆಂಟ್ ಆಗ್ತದೆ, ಅದು ಏನನ್ನು ತಿಳಿಸ್ತದೆ ನಮಗೆ? ಅದೇನು ತಿಳಿಸ್ತದೆ ಅಂತ ಹೇಳಿದ್ರೆ ಆ ಘಟನೆಯಲ್ಲಿ ನಾವು ಅಲ್ಲಿ ಇದ್ದಿದ್ರೆ ನಮ್ಮ ಗತಿ ಕೂಡ ಅದೇ ಆಗ್ತಿತ್ತು. ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಅದಕ್ಕಾಗಿ ದೇವರು ನಾವು ಹರಸಬೇಕು. ಯಾರು ಆ ಘಟನೆಗೆ ಒಳಗಾಗಿದ್ದಾರೆ ಅವರ ಬಗ್ಗೆ ನಾವೇನು ಯೋಚನೆ ಮಾಡ್ತೇವೆ? ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ನಮ್ಮ ಕೈಲಾದಷ್ಟು ಅವರಿಗೆ ನಾವು ಸಹಾಯ ಮಾಡಬಹುದು. ಅದು ಆಕ್ಸಿಡೆಂಟ್ ಇರಬಹುದು, ವಾಹನದ ಆಕ್ಸಿಡೆಂಟ್, ಅಥವಾ ಈ ಪ್ರಕೃತಿಯಲ್ಲಿ ನಡೆಯುತ್ತಿರುವಂಥ ಅಸಹಜ ಘಟನೆಗಳು ಕೂಡ ಇರಬಹುದು. ಪ್ರಕೃತಿ ವಿಕೋಪ, ಭೂಕಂಪ, ಇಂತಹ ಒಂದು ಘಟನೆಗಳಲ್ಲಿ ಅನೇಕ ಮಂದಿ ಸಾಯುತ್ತಾರೆ. ಅದು ಏನು ತಿಳಿಸ್ತದೆ ಅಂತ ಹೇಳಿದ್ರೆ ಅದೃಷ್ಟವಶಾತ್ ನಾವು ಅಲ್ಲಿ ಇದ್ದಿಲ್ಲ. ಒಂದು ವೇಳೆ ನಾವು ಅಲ್ಲಿ ಇದ್ದಿದ್ರೆ ನಮಗೆ ಕೂಡ ಅದೇ ಗತಿ ಬರ್ತಿತ್ತು. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾವು ಪ್ರತಿನಿತ್ಯ
ಈ ವಾರ್ತಾ ಪತ್ರಿಕೆಗಳಲ್ಲಿ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ಏನೇನು ನೋಡುತ್ತೇವೆ, ಪ್ರತಿಯೊಂದರಲ್ಲಿ ಕೂಡ ನಾವು ದೇವರ ಆ ಒಂದು ಸಂದೇಶವನ್ನು ಕಾಣಬಹುದು, ಅದರಿಂದ ಕಲಿಯಬಹುದು. ನಮ್ಮ ಸುತ್ತಮುತ್ತ ಮರಣಗಳಾಗ್ತವೆ, ನಾವು ಅದರಿಂದ ಏನನ್ನು ಕಲಿಯುತ್ತೇವೆ? ಯಾರೋ ಸತ್ತರು, ಏನೋ ಆಯಿತು ಅಷ್ಟೇನಾ? ಅಥವಾ ನಾವು ಇದನ್ನು ಕಲಿತುಕೊಳ್ತೇವೋ, ಇವತ್ತು ಅವರು ಸತ್ತಿದ್ದಾರೆ, ನಾಳೆ ನಾನು ಕೂಡ ಹಾಗೇನಾಗ್ತೇನೆ, ಇವತ್ತು ನಾನು ಇದ್ದ ಹಾಗೆ ಆತನು ಅಥವಾ ಆಕೆ ನಿನ್ನೆ ಇದ್ದಳು, ಇವತ್ತಿಲ್ಲ. ಅದಕ್ಕಾಗಿ ನಿನ್ನೆ ಇದ್ದಂಥ ವ್ಯಕ್ತಿ ಇವತ್ತಿಲ್ಲದಿದ್ದರೆ ನಾಳೆ ನಾಡಿದ್ದು ನನಗೆ ಕೂಡ ಅದೇ ಆಗ್ಬೋದು. ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದ್ರೆ, ನಾನು ಯಾವತ್ತೂ ಕೂಡ ಜಾಗರೂಕತೆಯಿಂದ ಇರಬೇಕು. ಯಾಕಂತ ಹೇಳಿದ್ರೆ ಆ ಒಂದು ಘಟನೆ ನನ್ನ ಜೀವನದಲ್ಲಿ ಯಾವಾಗ ನಡೆಯುತ್ತದೆ ನನಗೆ ತಿಳಿದಿಲ್ಲ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ಜಾಗರೂಕತೆಯಿಂದ ಇರಬೇಕು. ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಯಾವತ್ತೂ ಕೂಡ ತಪ್ಪು ದಾರಿಯಲ್ಲಿ ನಡೆಯುವುದಿಲ್ಲ, ನಾವು ಸರಿಯಾದ ದಾರಿಯಲ್ಲೇ ನಡೆಯುತ್ತೇವೆ, ನ್ಯಾಯ ನೀತಿಯ ದಾರಿಯಲ್ಲೇ ನಡೆಯುತ್ತೇವೆ, ಸತ್ಯದ ದಾರಿಯಲ್ಲೇ ನಡೆಯುತ್ತೇವೆ. ಅದಕ್ಕಾಗಿ ದೇವರು ನಮಗೆ ಇಂಥ ಒಂದು ಸಂದೇಶಗಳನ್ನು ಕೊಡುತ್ತಾರೆ, ನಾವು ಅದರಿಂದ ಕಲಿಯುವುದಕ್ಕೋಸ್ಕರ. ಪ್ರಿಯರೇ, ಯೇಸು ಸ್ವಾಮಿ ಹುಟ್ಟಿದಾಗ ನಕ್ಷತ್ರ ಒಂದು ಕಾಣಿಸಿಕೊಂಡಿತು. ಅಂದಿನ ಆ ಒಂದು 3 ಅರಸರು ಅಂತ ಹೇಳ್ತೇವೆ, ಅಥವಾ ಖಗೋಳ ಶಾಸ್ತ್ರಜ್ಞರು, ಅವರು ಆ ನಕ್ಷತ್ರದಲ್ಲಿ ಏನನ್ನು ಕಾಣಿಸ್ಕೊಂಡರು? ಅವರೇನು ಕಾಣಿಸ್ಕೊಂಡ್ರು ಅಂತ ಹೇಳಿದ್ರೆ, ದೇವರು ಏನೊಂದು ವಿಶೇಷವಾದ ಒಂದು ಸಂದೇಶವನ್ನು ಇಡ್ತಾರೆ ಅಂತ ತಿಳಿದುಕೊಂಡರು. ಆ ನಕ್ಷತ್ರದ ಬೆಳಕಿನಿಂದ ಅವರು ನಡೆದುಕೊಂಡು ಬಂದರು. ಎಲ್ಲಿಗೆ? ದೇವರಲ್ಲಿಗೆ ಬಂದರು. ಅವರು ಕೂಡ ಹೀಗೆ ತಿಳಿದಿರಬಹುದಿತ್ತು. ಏನಂತ ಹೇಳಿದ್ರೆ, ಇದೊಂದು ವಿಶೇಷವಾದ ಒಂದು ನಕ್ಷತ್ರ, ಅನಿಷ್ಟ ಅಂತ ಕೂಡ ಅವರು ತಿಳಿಯಬಹುದಿತ್ತು. ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ವಿಶಿಷ್ಟತೆಯನ್ನು ಕಂಡರು, ಅದರಲ್ಲಿ ದೇವರ ಸಂದೇಶವನ್ನು ಕಂಡರು. ಅದಕ್ಕಾಗಿ ಆ ನಕ್ಷತ್ರದ ಬೆಳಕಿನಿಂದ ಅವರು ದೇವರಿದ್ದಲ್ಲಿಗೆ ಬಂದರು, ಯೇಸು ಸ್ವಾಮಿ ಇದ್ದಲ್ಲಿಗೆ ಬಂದರು. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಇಂತಹ ಘಟನೆಗಳು ನಮಗೆ ನೋಡಲಿಕ್ಕೆ ಸಿಗುತ್ತವೆ. ಆ ಪ್ರತಿಯೊಂದು ಘಟನೆಯಲ್ಲಿ ಕೂಡ ನಾವು ದೇವರ ವಾಣಿಯನ್ನು ಆಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಅಲ್ಲಿ ದೇವರು ಸಂಧಿಸುತ್ತಾರೆ. ನಾವು ಯಾವ ರೀತಿಯಲ್ಲಿ ಕಾಣುತ್ತೇವೆ ಆ ರೀತಿಯಲ್ಲಿ ನಮಗೆ ದೇವರು ಒಂದು ಕಾಣಿಸ್ತಾರೆ ಅಥವಾ ದೇವರು ಕಾಣೆಯಾಗುತ್ತಾರೆ. ಏನು ಬೇಕಂತ ಹೇಳಿದ್ರೆ, ವಿಶ್ವಾಸದ ಕಣ್ಣುಗಳು ಬೇಕು. ಯಾರೆಲ್ಲರೂ ಕೂಡ ಯೇಸು ಸ್ವಾಮಿಯ ವಾಕ್ಯವನ್ನು ಕೇಳಿಸಿಕೊಂಡು ಯೇಸು ಸ್ವಾಮಿಯ ದಾರಿಯಲ್ಲಿ ಹೋದಂಥ ದಾರಿಯಲ್ಲಿ ನಡೆಯುತ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಭಾಗ್ಯ ಕಾದಿದೆ. ಅದೇನಂತ ಹೇಳಿದರೆ, ಜೀವನ ಪೂರ್ತಿ ನಾವು ದೇವರ ಸಂದೇಶವನ್ನು ಆಲಿಸುತ್ತಾ ಅವರು ಹೇಳಿಕೊಟ್ಟಂಥ ದಾರಿಯಲ್ಲಿ ನಡೆದರೆ ನಮ್ಮ ಜೀವನದ ಕೊನೆಗೆ ಏನಾಗ್ತದೆ? ದೇವದೂತರನ್ನು ಜಗತ್ತಿನ 4 ದಿಕ್ಕುಗಳಿಗೂ ಕಳುಹಿಸಿ ತಾನು ಆರಿಸಿಕೊಂಡವರನ್ನು ವಿಶ್ವದ ಅಷ್ಟ ದಿಕ್ಕುಗಳಿಂದಲೂ ಕೂಡ ಒಗ್ಗೂಡಿಸುವರು ಯೇಸು ಸ್ವಾಮಿ. ಈ ಪ್ರಪಂಚದಲ್ಲಿ ನಮ್ಮ ಜೀವನವನ್ನು ಜೀವಿಸ್ತಿರುವಾಗ ಒಂದು ವೇಳೆ ನಾವು ಯೇಸು ಸ್ವಾಮಿ ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೆಯುತ್ತಾ ಹೋದರೆ ಏನಾಗ್ತದೆ? ನಮ್ಮ ಜೀವನದ ಕೊನೆಗೆ, ಆ ಜೀವನದ ಕೊನೆ ಯಾವಾಗ ಬರ್ತದೆ ದೇವರಿಗೆ ತಿಳಿದುಂಟು. ಹಾಗಾದರೆ ಏನಾಗ್ತದೆ? ಜೀವನದ ಕೊನೆಗೆ ಯೇಸು ಸ್ವಾಮಿ ಆಯ್ಕೆ ಮಾಡಿಕೊಂಡವರನ್ನು ನಾವು ಅವರ ವಾಕ್ಯವನ್ನು ಕೇಳಿಸಿಕೊಂಡು ಅವರು ಹೇಳಿಕೊಟ್ಟಂಥ ದಾರಿಯಲ್ಲಿ ನಡೆದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನಮ್ಮನ್ನು ಆಯ್ಕೆ ಮಾಡುತ್ತಾರೆ. ಏನು ಮಾಡಲಿಕ್ಕೆ? ಅನಂತಕ್ಕೆ ಜೀವಿಸ್ಲಿಕ್ಕೆ. ಅಲ್ಲಿ ಏನಿಲ್ಲ, ದುಃಖ ಇಲ್ಲ, ಅಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ವ್ಯಥೆ ಇಲ್ಲ, ಅಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಚಿಂತೆ ಇಲ್ಲ. ಅಂತ ಒಂದು ಸಂತೋಷದ ಜೀವನ, ಆ ಒಂದು ಸಂತೋಷದ ಸಮಯ, ಆ ಒಂದು ಅನಂತದಲ್ಲಿ, ಪರಂಧಾಮದಲ್ಲಿ, ಸ್ವರ್ಗಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಈ ಪ್ರಪಂಚದ ಜೀವನ, ಆ ಒಂದು ಜೀವನಕ್ಕೆ ನಾವು ಹೋಲಿಸಿದರೆ ಇದು ಕಿಂಚಿತ್ತು.
ಎಳ್ಳಷ್ಟು ಅದು ಏನೇನು ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಈ ಜೀವನ ಅತಿ ದೀರ್ಘ ಅಂತ ಹೇಳಿದ್ರೆ ಎಷ್ಟಿರ್ಬೋದು? 100 ವರ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ. ಆದರೆ ಈ ಸ್ವರ್ಗಲೋಕದ ಜೀವನ ಅದಕ್ಕೆ ಕೊನೆ ಎಂಬುದಿಲ್ಲ. ಆದ್ದರಿಂದ ನಾವು ಈ ಪ್ರಪಂಚದ ಜೀವನವನ್ನು 4 ದಿವಸದ ಜೀವನ ಅಂತ ಹೇಳ್ತಾರೆ ಅಷ್ಟೇ. ಈ ಜೀವನವನ್ನು ನಾವು ಬರಲಿಕ್ಕಿರುವಂತಹ ಆ ಜೀವನಕ್ಕೆ ನಾವು ತಯಾರಿಯಾಗಿ ಜೀವಿಸಿದರೆ ನಮ್ಮ ಜೀವನ ನಿಜಕ್ಕೂ ಸಾರ್ಥಕವಾಗ್ತದೆ. ನಮ್ಮ ಜೀವನ ನಿಜಕ್ಕೂ ಒಂದು ರೀತಿಯಲ್ಲಿ ತಯಾರಿಯಾಗ್ತದೆ. ಮುಂದೆ ಬರಲಿಕ್ಕಿರುವಂಥ ಆ ಜೀವನಕ್ಕೆ ತಯಾರಿಯಾಗಿರ್ತದೆ. ಈ ಪುಣ್ಯ ಪುರುಷರು ಏನು ಮಾಡ್ತಿದ್ದರು? ಅವರೇನು ಮಾಡ್ತಿದ್ದಾರೆ ಅಂತ ಹೇಳಿದರೆ ತಮ್ಮ ಜೀವನದಲ್ಲಿ ದರ್ಪವನ್ನು ತೋರಿಸ್ತಿರ್ಲಿಲ್ಲ. ಯಾವಾಗಲೂ ಕೂಡ ಏನಾದರೂ ಒಳಿತಾದರೆ ಅದು ದೇವರಿಂದ ಸಾಧ್ಯವಾಯಿತು ಅಂತ ಹೇಳುತ್ತಿದ್ದರು. ಯಾವಾಗಲೂ ಕೂಡ ಏನಾದರೂ ಒಳಿತನ್ನು ಮಾಡಿದರೆ ಸಾಧಿಸಿದರೆ ಅದು ದೇವರಿಂದ ಸಾಧ್ಯ ಆಯಿತು. ಯಾವತ್ತೂ ಕೂಡ ಅದು ನಾನು ಮಾಡಿದ್ದು ಎಂಬುದನ್ನು ಅವರು ಹೇಳ್ತಿರ್ಲಿಲ್ಲ. ಯಾರಲ್ಲಿ ತಿಳುವಳಿಕೆ ಕಡಿಮೆ ಉಂಟೋ, ಯಾರ ಕೊಡ ಅರ್ಧ ತುಂಬಿದೆಯೋ ಅವರು ಮಾತ್ರ ಶಬ್ದವನ್ನು ಮಾಡ್ತಾರೆ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ದೇವರ ಮುಂದೆ ತಗ್ಗಿ ನಡೆದರೆ ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾರೆ. ಈ ಅಲ್ಪಾಯುಷ್ಯವನ್ನು ನಾವು ದೇವರ ಸೇವೆಯಲ್ಲಿ ನಾವು ಜೀವಿಸಿದರೆ, ಜನರ ಸೇವೆಯಲ್ಲಿ ಜೀವಿಸಿದರೆ ದೇವರು ಖಂಡಿತವಾಗಿಯೂ ನಮ್ಮನ್ನು ಆಯ್ಕೆ ಮಾಡಿಕೊಂಡವರಲ್ಲಿ ಸೇರಿಸುತ್ತಾರೆ. ಎಂಥ ಒಂದು ಪುಣ್ಯದ ಜೀವನ! ಎಲ್ಲ ಪುಣ್ಯ ಪುರುಷರು ಇರಬಹುದು, ಪುರುಷರು ಮತ್ತು ಮಹಿಳೆಯರು ಎಲ್ಲರೂ ಕೂಡ, ಯಾರೆಲ್ಲರೂ ಕೂಡ ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಜೀವಿಸಿದ್ದಾರೋ ಅವರು ದೇವರಲ್ಲಿ ಜೀವಿಸ್ತಾರೆ. ಎಷ್ಟು ಕಾಲ? ಅದಕ್ಕೆ ಕೊನೆ ಎಂಬುದಿಲ್ಲ. ಅಂಥ ಒಂದು ಜೀವನ ನಮ್ಮದೆಲ್ಲರದ್ದು ಕೂಡ ಆಗಲಿ, ಒಬ್ಬರದಿಬ್ಬರದ್ದಲ್ಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ನಾವೆಲ್ಲರೂ ಕೂಡ ಒಂದು ದಿವಸ ಅವರಲ್ಲಿ ಜೀವಿಸಬೇಕು ಎಂಬ ಉದ್ದೇಶದಿಂದ. ಅದಕ್ಕಾಗಿ ನಾವು ನಮ್ಮ ಸುತ್ತಮುತ್ತ ಈ ಒಂದು ಘಟನೆಗಳು ನಡೆಯುತ್ತಿರುವಾಗ ಕಣ್ಣು ಮುಚ್ಚಿಕೊಂಡು ನಾವು ಕುಳಿತುಕೊಳ್ಳೋದು ಬೇಡ. ಪ್ರತಿಯೊಂದರಲ್ಲಿ ಕೂಡ ದೇವರ ಹಸ್ತವನ್ನು ನಾವು ಕಂಡುಕೊಳ್ಳೋಣ. ಕೆಟ್ಟದಾಗ್ತದೆ, ಒಳ್ಳೆಯದಾಗ್ತದೆ, ನಾವು ಯೋಚನೆ ಮಾಡೋಣ. ದೇವರ ಅನುಗ್ರಹದಿಂದ, ಕೃಪೆಯಿಂದ ದೇವರೇ ಇದರಲ್ಲಿ ನೀವು ನನಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಎಂಬ ಒಂದು ವಿಚಾರವನ್ನು ದೇವರಲ್ಲಿ ನಾವು ಕೇಳಿಕೊಳ್ಳುವ. ಖಂಡಿತವಾಗಿಯೂ ನಮ್ಮ ಜೀವನ ಅದು ದೇವರಿಗೆ ಮೆಚ್ಚುವಂಥದ್ದಾಗುವುದು ಮತ್ತು ನಾವು ಸಾರ್ಥಕವಾದ ರೀತಿಯಲ್ಲಿ ಜೀವಿಸಿದಂತಾಗುವುದು. ನಮ್ಮ ಜೀವನದ ಕೊನೆಗೆ ಏನು ಇರಬಾರ್ದು? ನಮ್ಮ ಜೀವನದ ಕೊನೆಗೆ ನಮ್ಮಲ್ಲಿ ಈ ಕೊರಗು ಇರಬಹುದು. ಯಾಕಂತ ಹೇಳಿದ್ರೆ ನಾನು ಹೀಗೆ ಜೀವಿಸಿದ್ರೆ ಒಳ್ಳೆದಿತ್ತು ಎಂಬ ಒಂದು ಪಶ್ಚಾತ್ತಾಪ ಜೀವನದ ಕೊನೆಗೆ ಇರಬಾರ್ದು. ಅದರ ಬದಲಾಗಿ ನಾನು ಸಾರ್ಥಕವಾಗಿ ಜೀವಿಸಿದ್ದೇನೆ ಎಂಬ ಒಂದು ಸಂತೃಪ್ತಿ ಇರಬೇಕು. ಕೆಲವರು ಕೇಳ್ತಾರೆ, ಇನ್ನೊಂದು ಜೀವನ ಇದ್ದರೆ ನೀನು ಯಾವ ರೀತಿ ಜೀವಿಸ್ತಿದ್ದೆ ಅಂತ ಹೇಳ್ಕೊಂಡು. ನಾವು ಯೇಸು ಸ್ವಾಮಿ ತೋರಿಸಿಕೊಟ್ಟ ದಾರಿಯಲ್ಲಿ ನಡೆಯುವವರು. ನಮಗೆ ಇನ್ನೊಂದು ಜೀವನ ಎಂಬುದಿಲ್ಲ, ಇದೇ ಒಂದು ಜೀವನ. ಅದಕ್ಕಾಗಿ ಈ ಜೀವನ ದೇವರು ಕೊಟ್ಟದ್ದು ನಮಗೆ, ಅದು ಸಾರ್ಥಕವಾಗಿ ಜೀವಿಸಲಿಕ್ಕೆ. ಅದಕ್ಕಾಗಿ ಇನ್ನೊಂದು ಜೀವನ ಇಲ್ಲ, ಒಂದೇ ಜೀವನ. ಆ ಒಂದೇ ಜೀವನವನ್ನು ನಾವು ಸಾರ್ಥಕವಾದ ರೀತಿಯಲ್ಲಿ ಜೀವಿಸಿದರೆ ನಾವು ಖಂಡಿತವಾಗಿ ಧನ್ಯರು. ದೇವರ ಆಯ್ಕೆ ಮಾಡಿಕೊಂಡವರಲ್ಲಿ ನಾವು ಇರ್ತೇವೆ. ಇಂಥ ಒಂದು ವರಪ್ರಸಾದಕ್ಕೋಸ್ಕರ ದೇವರಲ್ಲಿ ಈಗ ನಾವು ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ಸುವಾರ್ತೆಯಲ್ಲಿ ಕೆಲ ವಿಚಾರವನ್ನು ತೋರಿಸಿಕೊಟ್ಟಿದ್ದಾರೆ. ಸೂರ್ಯನು ಅಂಧಕಾರಮಯನಾಗುವುದು, ಚಂದ್ರನು ಕಾಂತಿಯನ್ನು ಕಳೆದುಕೊಳ್ಳುವುದು, ನಕ್ಷತ್ರಗಳು ಉರುಳಿ ಬೀಳುವುದು, ಅದೇ ಪ್ರಕಾರ ಗ್ರಹ ಶಕ್ತಿಗಳು ಕಂಪಿಸುವಂಥದ್ದು. ನಮ್ಮ ಸುತ್ತಮುತ್ತ ಅನೇಕ ಘಟನೆಗಳು ನಡೆಯುತ್ತವೆ. ಈ ಘಟನೆಗಳಲ್ಲಿ ನಾವು ನಿಮ್ಮ ಸಂದೇಶವನ್ನು, ನಿಮ್ಮ ಹಸ್ತವನ್ನು ನೋಡಲು ಮತ್ತು ಅದರಿಂದ ಕಲಿತುಕೊಳ್ಳಲು ಬೇಕಾದಂಥ ವರಪ್ರಸಾದ, ಮನಸ್ಸಿನ ಜ್ಞಾನ ನಮಗೆ ಬೇಕು. ನಿಮ್ಮ ಕೃಪಾ ಆಶೀರ್ವಾದ ನಮಗೆ ಬೇಕು. ಕರ್ತರಾದ ದೇವರೇ, ಅದನ್ನು ನೀವು ನೀಡಿರಿ ನಮಗೆ. ನಿಮ್ಮ ಶಕ್ತಿಯಿಂದ, ನಿಮ್ಮ ಆಶೀರ್ವಾದದಿಂದ ನಿತ್ಯವೂ ನಾವು ನಿಮಗೆ ಮೆಚ್ಚುಗೆ ಆಗುವಂತೆ ಜೀವಿಸಲು ಬೇಕಾದಂಥ ಆಶೀರ್ವಾದಗಳನ್ನು ನೀಡಿರಿ. ಈ ವಚನಾಮೃತ ಕಾರ್ಯಕ್ರಮದಲ್ಲಿ ಡಿವೈನ್ ವರ್ಡ್ TV ಮುಖಾಂತರ ಹಲವಾರು ಸಹೋದರ ಸಹೋದರಿಯರು
ಭಕ್ತಾದಿಗಳು ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ. ದೇಹದ ಆರೋಗ್ಯ, ಮನಸ್ಸಿನ ಶಾಂತಿ ಹಾಗೂ ಅವರ ಕುಟುಂಬಗಳಲ್ಲಿ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ದಯಪಾಲಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೆನ್.